ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಈ ಮಳೆ ಟೈಮಲ್ಲಿ ವಿಶೇಷವಾಗಿ ಮಾಡುವಂತಹ ಹಲಸಿನ ಹಣ್ಣಿನ ರುಚಿಯಾಗಿರುವಂಥ ದೋಸೆಯನ್ನು ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ರೆಸಿಪಿನ ಮಿಸ್ ಮಾಡದೆ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣವಾ? ನೋಡಿ, ಈ ಹಲಸಿನ ಹಣ್ಣಿನ ದೋಸೆಯನ್ನು ಮಾಡಲಿಕ್ಕೆ ನಾನೊಂದು ಸ್ವಲ್ಪ ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ. ಸ್ವಲ್ಪ ಸ್ವೀಟ್ ಆಗಿರುವಂಥದ್ದು, ಚೆನ್ನಾಗಿ ಹಣ್ಣಾಗಿರುವಂಥ ಹಲಸಿನ ಹಣ್ಣಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ಮಾಡೋದಕ್ಕಿಂತ ಮುಂಚೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡೋದಿದ್ರೆ ರಾತ್ರಿನೇ ನೀವು ಬೆಳ್ತಿಗೆ ಹಾಕಿ ದೋಸೆ ಹಾಕಿ ಅಥವಾ ಯಾವುದಾದ್ರು ಇಡ್ಲಿ ಹಾಕಿ ಯಾವುದಾದ್ರೂ ಈ ದೋಸೆಗೆ ಏನು ಯೂಸ್ ಮಾಡ್ತೀರಾ ಅದನ್ನ ನೀರಲ್ಲಿ ನೆನೆ ಹಾಕಬೇಕು. ಅಂದರೆ ಅಟ್ಲೀಸ್ಟ್ ರುಬ್ಬೋಕ್ಕಿಂತ ಒಂದು 6 ಗಂಟೆ ಮುಂಚೆ ಆದರೂ ನಾವು ಇದನ್ನ ನೆನೆ ಹಾಕಬೇಕು. ಒಂದ್ಸರಿ ನಾವು ಬೆಳಗ್ಗೆ ದೋಸೆ ಮಾಡೋ ಹೊತ್ತಿಗೆ ಅಕ್ಕಿಯನ್ನು ತೊಳೆದ್ಬಿಟ್ಟು ಕೊನೆಗೆ ಈ ಹಲಸಿನ ಹಣ್ಣು ಇದೆಯಲ್ವ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಒಳಗಡೆ ಬೀಜ ಎಲ್ಲ ಇದ್ದರೆ ಅದನ್ನ ತೆಗೆದ್ಬಿಟ್ಟು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಕೈಯಲ್ಲೇ ಕಟ್ ಮಾಡಿದರೆ ಸಾಕು. ನೋಡಿ, ಈ ಥರ ಇದನ್ನ ಬಿಡಿಸ್ಕೊಂಡು ನೀಟಾಗಿ ರೆಡಿ ಮಾಡ್ಕೋಬೇಕು. ನಾನು 2 ಲೋಟದಷ್ಟು ರೈಸನ್ನು ತಗೊಂಡಿದ್ದೇನೆ. 2 ಲೋಟದಷ್ಟು ರೈಸಿಗೆ ಒಂದು ದೊಡ್ಡದಾಗಿರುವಂತಹ 8 ರಿಂದ 10 ಹಲಸಿನನ್ನು ತೊಳೆ ಇರುತ್ತಲ್ವ ಅದನ್ನ ತಗೊಂಡಿದ್ದೇನೆ. ರುಬ್ಬೋ ಟೈಮಲ್ಲಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಿ. ಹಾಗೆಯೇ ರೆಡಿ ಮಾಡಿಟ್ಟಿರುವಂಥ ಹಲಸಿನ ಹಣ್ಣನ್ನು ಕೂಡ ಹಾಕ್ಕೊಳ್ಳಿ. ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 3/4 ಲೋಟದಷ್ಟು 2 ಲೋಟ ರೈಸಿಗೆ 3/4 ಲೋಟದಷ್ಟು ನೀರನ್ನು ಹಾಕಿ ರುಬ್ಕೊತಾ ಇದ್ದೇನೆ. ಫಸ್ಟೇ ನೀವು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬೋಕ್ಕೆ ಹೋಗಬೇಡಿ. ಯಾಕಂತಂದರೆ ಕೆಲವೊಂದು ಸರಿ ಹಲಸಿನ ಹಣ್ಣಿದೆಯಲ್ವ ತುಂಬ ಅದರಲ್ಲಿ ನೀರಿರುತ್ತೆ, ಅದರಿಂದ ಹಿಟ್ಟು ತುಂಬ ತೆಳ್ಳಗಾಗುವ ಚಾನ್ಸ್ ಇರುತ್ತೆ. ಚೆನ್ನಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ದೋಸೆ ಹದಕ್ಕೆ ರುಬ್ಕೋಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೇನೆ. ಹಾಗೆಯೇ ಜೋನಿ ಬೆಲ್ಲನ ಹಾಕ್ಕೊತಾ ಇದ್ದೇನೆ. ಜೋನಿ ಬೆಲ್ಲ ಇಲ್ಲದಿದ್ದರೆ ನಾರ್ಮಲ್ ಬೆಲ್ಲನ ನೀವು ಅಕ್ಕಿ ರುಬ್ತೀರಲ್ವ ಆವಾಗಲೇ ಹಾಕ್ಕೊಳ್ಳಿ. ಜೋನಿ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಯೂಶ್ವಲಿ ಎಲ್ಲದಕ್ಕೂ ಜೋನಿ ಬೆಲ್ಲನೇ ಹಾಕ್ಕೊತೀನಿ. ಸ್ವಲ್ಪ ತುಪ್ಪನ ಬಿಸಿ ಮಾಡಿಕೊಂಡು ಕೂಡ ಹಾಕ್ಕೊತಾ ಇದ್ದೇನೆ. ಫ್ಲೇವರ್ ಅದ್ಭುತವಾಗಿ ಬರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ ಈ ದೋಸೆ. ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟಿನ ಹದನ ಚೆಕ್ ಮಾಡ್ಕೊಳ್ಳಿ. ರುಬ್ಬುವಾಗಲೇ ನಾವು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ. ಹಲಸಿನಲ್ಲಿ ಸ್ವಲ್ಪ ನೀರಿತ್ತು, ಕರೆಕ್ಟಾಗಿ ಬಂದಿದೆ. ನಾನು ಎಡಿಷ್ನಲ್ ನೀರು ಹಾಕ್ಕೊಳ್ಳೇ ಇಲ್ಲ. ನೋಡಿ, ಇದು ಪರ್ಫೆಕ್ಟಾಗಿ ದೋಸೆ ಹದಕ್ಕೆ ಬಂದಿದೆ. ಇಷ್ಟೇ. ಇದನ್ನ ನಾವು ಹುದುಗ್ ಬರೋಕ್ಕೆ ಇಡುವಂಥ ಅವಶ್ಯಕತೆ ಏನೂ ಇಲ್ಲ. ಆವಾಗಲೇ ರುಬ್ಬೋದು, ಆವಾಗಲೇ ನಾವು ದೋಸೆನ ಮಾಡುವಂಥದ್ದು. ಪರ್ಫೆಕ್ಟಾಗಿ ದೋಸೆ ಹಿಟ್ಟನ್ನು ರೆಡಿ ಮಾಡಿ ಆದ ನಂತರ ಇವಾಗ ಒಂದು ತವನ ಕಾಯಿಸ್ಕೊಳ್ಳಿ. ಚೆನ್ನಾಗಿ ಮೀಡಿಯಮ್ ಉರಿ ಇಟ್ಕೊಂಡೇ ಕಾಯಿಸ್ಕೊಳ್ಳಿ. ದೋಸೆ ಮಾಡುವಾಗ ಯಾವುದೇ ಕಾರಣಕ್ಕೆ ನಾವು ಹೈ ಫ್ಲೇಮ್ ಇಟ್ಕೊಂಡು ಕಾಯಿಸಬಾರ್ದು, ದೋಸೆ ಕರಟಿ ಹೋಗುತ್ತೆ. ನೀವು ತುಪ್ಪ ಬೇಕಿದ್ರೆ ಸವರ್ಕೊಳ್ಳಿ. ಕೆಲವೊಂದು ಸರಿ ನಾವು ನಾನ್ ಸ್ಟಿಕ್ ತವಕ್ಕೆ ತುಪ್ಪ ಸವರಿದ್ರೆ ದೋಸೆನ ಬಿಡ್ಸೋಕ್ಕೆ ಬರಲ್ಲ. ಚೆನ್ನಾಗಿ ಕಾದ ನಂತರ ಇಲ್ಲ ನೀರನ್ನು ಚಿಮುಕಿಸಿ ಬಿಟ್ಟು ಬೇಕಾದರೂ ದೋಸೆನ ಹಾಕೋಬೋದು. ಇಲ್ಲ ಸ್ವಲ್ಪ ಎಣ್ಣೆನ ಸವರ್ಕೊಂಡು ದೋಸೆನ ಈ ಹಿಟ್ಟನ್ನು ಹಾಕ್ಕೊಂಡು ಬಿಡಿಸ್ಕೊಂಡು ಒಂದ್ಸರಿ ಮುಚ್ಚಿಟ್ಟು ಒಂದು ಸೈಡ್ ಕಾಯಿಸ್ಕೊಂಡು ಮೀಡಿಯಮ್ ಉರಿಯಲ್ಲಿ ಅದಾದ ನಂತರ ನಾವು ಇನ್ನೊಂದು ಬದಿ ಮಗುಚಿ ಹಾಕಿಬಿಟ್ಟು ಮತ್ತೊಂದು ಬದಿಯನ್ನು ಕೂಡ ನಾವು ಕಾಯಿಸ್ಕೋಬೇಕು. ಜಾಸ್ತಿ ಕರಟಿಸಬೇಡಿ ಮತ್ತು ಉರಿ ಜಾಸ್ತಿ ಇಡಬೇಡಿ. ಬೆಲ್ಲ ಹಾಕಿರೋದ್ರಿಂದ ಬೇಗ ಕರಟುತ್ತೆ. ನೋಡಿಕೊಂಡು ಕರೆಕ್ಟಾಗಿ ದೋಸೆನ ಹಾಕ್ಕೊಳ್ಳಿ. ಇಷ್ಟೇ ನೋಡಿ, ತುಪ್ಪದ ಜೊತೆ ಇದೆಯಲ್ವಾ ಈ ರುಚಿಯಾಗಿರುವಂಥ ಹಲಸಿನ ಹಣ್ಣಿನ ದೋಸೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆ ಫ್ಲೇವರ್ ಇದೆಯಲ್ವ, ನಿಮಗೆ ತುಪ್ಪ, ಬೆಲ್ಲ, ಕಾಯಿ ತುರಿ ಹಾಕಿ ಹಲಸಿನ ಹಣ್ಣಿದು ಫ್ಲೇವರ್ ಇದೆಯಲ್ವ, ದೋಸೆ ಫ್ಲೇವರ್ ನಿಮಗೆ ಮಾಡ್ತಾ ಇರುವಾಗಲೂ ತಿನ್ನಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.